ಮಂಗಳೂರಿನ ನಂತೂರಿನಲ್ಲಿರುವ ಸಂವೇದನಾ ಆಶ್ರಮದಲ್ಲಿ ಗೋಪೂಜೆ, ತುಳಸಿ ಪೂಜೆ ಹಾಗೂ ಜಾನಕಿ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ದೀಪಾವಳಿ ಮನೆ ಮನಗಳನ್ನ ಬೆಳಗಿಸಿ ಅಂಧಕಾರ ನೀಗಿಸಿ ಜಗತ್ತಿಗೆ ಬೆಳಕನ್ನ ನೀಡುವ ಹಬ್ಬವಾಗಿದೆ. ಆಶ್ರಮದ ಮಕ್ಕಳ ಜ್ಞಾನ ವೃದ್ಧಿಯಾಗಿ ಅವರ ಬಾಳು ಬೆಳಗಲಿ ಎಂದು ಕ್ಷೇತ್ರದ ಅನಂತ ಪದ್ಮನಾಭ ಅಸ್ರಣ್ಣರು ಆಶೀರ್ವಚನ ನೀಡಿ ಟ್ರಸ್ಟ್ ಸಂಚಾಲಕ ಧರ್ಮೇಂದ್ರ ಗಣೇಶ್ಪುರ ಇವರ ಧರ್ಮ ಕಾರ್ಯಗಳನ್ನ ಶ್ಲಾಘಿಸಿದ್ರು. 18 ಪುರಾಣಗಳು, ಮಹಾಭಾರತ, ರಾಮಾಯಣ, ಇದರಲ್ಲಿ 18 ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಏನು ಮೊತ್ತ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಪರೋಪಕಾರಾಯ ಪುಣ್ಯಾಯ, ಮತ್ತೊಬ್ಬರಿಗೆ ಉಪಕಾರ ಮಾಡುವುದೇ ಪುಣ್ಯ, ಮತ್ತೊಬ್ಬರಿಗೆ ಅನ್ಯಾಯ ಮಾಡುವುದೇ ಅದು ಪಾಪ ಅಂತಹ ಮೊತ್ತವಾಗಿ ಕೊಟ್ಟಿರತಕ್ಕಂತಹ ಒಂದು ಸಂದೇಶ ಇಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ. ಏನಂತಂದರೆ, ಮಕ್ಕಳ ಜೀವನ ಏನೋ ಆಗಬೇಕಾದಂತಹ ಇದನ್ನು ಆ ಮಕ್ಕಳನ್ನು ಪಾಲಿಸ್ತಾ ಅವರಿಗೆ ಬೇಕಾದಂತಹ ಕಾಲಕ್ಕೆ ಜೀವ ಉಳಿಯಕ್ಕೆ ಬೇಕಾದಂಥ ಆಹಾರ, ಆಮೇಲೆ ಆ ಜೀವಿ ಬೆಳೆಯುವುದಕ್ಕೆ ಬೇಕಾದಂತಹ ವಿದ್ಯೆಗಳು, ಮತ್ತು ಅವರ ಕನಸುಗಳನ್ನು ನನಸು ಮಾಡತಕ್ಕಂತಹ ಮುಂದೆ ಅವರ ವಿವಾಹಾದಿಗಳು ಆ ಕಾರ್ಯವನ್ನು ಇಲ್ಲಿ ನಡೆಸ್ತಾ ಬಂದಿದ್ದಾರೆ. ಅದು ಅತ್ಯಂತ ಸ್ತುತ್ಯರ್ಹವಾದಂತಹ ಕಾರ್ಯ. ನಮ್ಮ ಮೇಡಮ್ ಅವರು ನಮಗೆ ಹೇಳಿದರು, ಇಲ್ಲಿ ನಾವು ಇಷ್ಟು ಸಮಯದಿಂದ ಆರಂಭ ಮಾಡಿದ್ದೇವೆ, ಈ ರೀತಿ ನಡೆದುಕೊಂಡು ಬಂದಿದೆ ಈ ಸಂಸ್ಥೆ ಅಂತ ಹೇಳಿದಾಗ ಅತ್ಯಂತ ಬಹಳ ಸಂತೋಷವಾಗಿರತಕ್ಕಂಥ. ಯಾಕಂದರೆ ನಿಜವಾಗಿ ಚಿಗುರಬೇಕಾದಂತಹ ಒಂದು ಪ್ರತಿಭೆಗಳು ಅದು ಮುದುಡಿದಾಗ ಅದನ್ನು ತುಂಬ ಬೇಸರ ಆಗ್ತದೆ. ಅದನ್ನು ಪುನಃ ಚಿಗುರುವಂತೆ ಮಾಡತಕ್ಕಂತಹ ಒಂದು ಸಂಸ್ಥೆ ಈ ಸಂಸ್ಥೆಗೆ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ನಮ್ಮ ಧರ್ಮೇಂದ್ರ ಅವರು ಮಾತಾಡುವುದು ಕಡಿಮೆ, ಕ್ರಿಯೆಯಲ್ಲಿ ಭಾಳಷ್ಟು ತೋರಿಸ್ತಾರೆ. ಹಾಗೆ ನಮ್ಮ ಕಾಟಿಬಳ್ಳ ಅದಕ್ಕೆ ತುಂಬ ಉದಾಹರಣೆ. ಅಷ್ಟು ಕ್ಷೇತ್ರವನ್ನು ಒಂದು ಹೇಗೆ ಅದನ್ನು ಅದೇ ಕಾಣುವಂತೆ, ಅಂದರೆ ಶಾಸ್ತ್ರೀಯತೆಯನ್ನು ತರುವುದರ ಮುಖಾಂತರ. ಹಿಂದೆ ಹೇಗೆ ಇತ್ತು ಅಂದರೆ, ಇದು ಒಂದು ಕಾಂಕ್ರೀಟನ್ನು ಬಿಲ್ಡಿಂಗನಾಗೆ ಇತ್ತು, ಈಗ ನಿಜವಾಗಿ ಒಂದು ದೇವಸ್ಥಾನದ ರೂಪ ಅದಕ್ಕೆ ಬಂದಿದೆ. ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇದು ಎಲ್ಲ ಭಕ್ತರಿಗೆ ಅದನ್ನು ಅರ್ಪಿಸಿದ್ದಾರೆ. ಒಳ್ಳೆಯ ಕೈಂಕರ್ಯವನ್ನು ಮಾಡಿದ್ದಾರೆ. ದೀಪಾವಳಿ ಉತ್ಸವವನ್ನು ಆಚರಿಸಬೇಕು ಅಂತ ಒಂದು ಕಲ್ಪನೆಯೊಂದಿಗೆ ಅದೇ ದಿವಸ ಜಾನಕಿ ಚಾರಿಟೇಬಲ್ ಟ್ರಸ್ಟ್ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಬೇಕು ಅನ್ನೋ ಒಂದು ಚಿಂತನೆಯೊಂದಿಗೆ ಇವತ್ತು ಈ ಸಂದರ್ಭದಲ್ಲಿ ಸಂವೇದನಾ ಅನಾಥಾಶ್ರಮದಲ್ಲಿ ಇವತ್ತು ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಸುಮಾರು 50ರಿಂದ 60 ಮಕ್ಕಳು ಇಲ್ಲಿ ಆಶ್ರಮದಲ್ಲಿ ಆಶ್ರಯವನ್ನು ಪಡೀತಾ ಇದ್ದಾರೆ. ಇಲ್ಲಿರುವಂಥ ಮಕ್ಕಳಿಗೆ ಯಾರಿಗೂ ತಂದೆ ತಾಯಿಗಳಿಲ್ಲ, ಮತ್ತು ಅವರು ಎಲ್ಲರೂ ಕೂಡ ಶಾಲೆಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಬಾಡಿಗೆ ಮನೆಯಲ್ಲಿ ಕೂತು ಆ ಒಂದು ಈ ಸಂಸ್ಥೆಯನ್ನು ನಡೆಸ್ತಾ ಇರುವಂಥ ಜಯಲತಾ ಅನ್ನೋರು ಬಾಡಿಗೆ ಮನೆಯಲ್ಲಿ 2 ಬಾಡಿಗೆ ಮನೆಯನ್ನು ಇಟ್ಕೊಂಡು ಆ ಮಕ್ಕಳನ್ನು ಇಲ್ಲಿ ಸುವ್ಯವಸ್ಥಿತವಾಗಿ ಆ ಮಕ್ಕಳಿಗೆ ಪೋಷಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರದಿಂದ ಯಾವುದೇ ತರಹದ ಒಂದು ಅನುದಾನ ಈ ಸಂಸ್ಥೆಗೆ ಸಿಗ್ತಾ ಇಲ್ಲ. ಹಾಗಾಗಿ ಇದನ್ನು ಮನಗಂಡಂಥ ನಮ್ಮ ಆತ್ಮೀಯರು ಹಿತೈಷಿಗಳು ನನ್ನಲ್ಲಿ ಹೇಳಿದರು, ಜಾನಕಿ ಚಾರಿಟೇಬಲ್ ಟ್ರಸ್ಟ್ನ ಉದ್ಘಾಟನೆ ಅಲ್ಲಿ ಮಾಡೋದ್ರೊಂದಿಗೆ ಮಕ್ಕಳೊಂದಿಗೆ ನಾವು ದೀಪಾವಳಿಯನ್ನು ಆಚರಣೆ ಮಾಡುವ, ಗೋಪೂಜೆಯನ್ನು ಮಾಡುವ, ಅನಂತರ ತುಳಸಿ ಪೂಜೆಯನ್ನು ಮಾಡಿ, ಅನಂತರ ಮಕ್ಕಳ ಜೊತೆ ಪಟಾಕಿ ಸಿಡಿಸುವುದರ ಮೂಲಕ ಸಂಭ್ರಮವನ್ನು ಹಂಚಿಕೊಳ್ಳುವ, ಅನಂತರ ಎಲ್ಲ ಮುಗಿದ ನಂತರ ಊಟದ ವ್ಯವಸ್ಥೆ, ಮಕ್ಕಳಿಗೆ ರುಚಿಯಾದಂಥ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲ ವ್ಯವಸ್ಥೆಯನ್ನು ಕೂಡ ಜಾನಕಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೀತಾ ಇದೆ. ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ, ಸಂವೇದನಾ ಆಶ್ರಮದ ಮಕ್ಕಳ ಹಿತ ಕಾಪಾಡಲು ಸೂಕ್ತವಾಗಿ ಸ್ಪಂದನೆ ಮಾಡುವುದಾಗಿ ಭರವಸೆಯನ್ನ ನೀಡಿದರು. ಸಂವೇದನಾ ಈ ಆಶ್ರಮದಲ್ಲಿ ಒಂದು ಬಹಳ ಅರ್ಥಪೂರ್ಣವಾದಂತಹ ಒಂದು ದೀಪಾವಳಿಯ ಆಚರಣೆಯನ್ನ ಹಮ್ಮಿಕೊಂಡಿದೆ. ಖಂಡಿತವಾಗ್ಲೂ ಬಹಳ ಒಂದು ರೀತಿಯ ಭಾವನಾತ್ಮಕ ಕಾರ್ಯಕ್ರಮ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಅಸ್ರಣ್ಣನವರು ಬಹಳ ಅರ್ಥಪೂರ್ಣವಾಗಿ ತನ್ನ ಆಶೀರ್ವಾದದ ಜೊತೆಗೆ ಇಲ್ಲಿಯ ಆಚರಣೆಯ ಮಹತ್ವವನ್ನು ಕೂಡ ತಮಗೆಲ್ಲರಿಗೂ ತಿಳಿಸಿದ್ದಾರೆ. ಖಂಡಿತವಾಗ್ಲೂ ಧರ್ಮೇಂದ್ರ ಅವರು ಏನು ಕೆಲವು ತನ್ನ ವೃತ್ತಿಯ ಜೊತೆಗೆ ಒಂದು ರೀತಿಯಲ್ಲಿ
ಸಮಾಜ ಸೇವೆಯನ್ನು ಮಾಡ್ತಾ ಇಲ್ಲಿ ತನ್ನ ನೂತನವಾದಂತಹ ಚಾರಿಟೇಬಲ್ ಟ್ರಸ್ಟನ್ನು ಭಾಳ ಪವಿತ್ರವಾದಂಥ ಒಂದು ಜಾಗದಲ್ಲಿ ಇವತ್ತವರು ಉದ್ಘಾಟನೆ ಮಾಡುವ ಮೂಲಕ ತನ್ನ ಸೇವಾ ಚಟುವಟಿಕೆಗಳನ್ನ ಇನ್ನಷ್ಟು ವಿಸ್ತಾರ ಮಾಡುವ ಒಂದು ಸಂಕಲ್ಪದಲ್ಲಿ ತೊಡಗಿದ್ದಾರೆ. ಈ ಸಮಾಜದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ವೃತ್ತಿ ತನ್ನ ಉದ್ಯಮದಲ್ಲಿ ಗಳಿಸುವ ಬಗ್ಗೆ, ಅಂದರೆ ತಾನು ಆಸ್ತಿ ಪಾಸ್ತಿ ಮಾಡುವ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಆದರೆ ಈ ರೀತಿಯ ನನ್ನ ಸಮಾಜಕ್ಕೆ ಏನು ಕೊಡುಗೆ, ನನ್ನ ಕಡೆಯಿಂದ ಏನು ಸೇವೆಗಳನ್ನು ಮಾಡ್ಬೋದು, ಎಲ್ಲಿ ಒಂದು ರೀತಿಯಲ್ಲಿ ನೊಂದವರಿದ್ದಾರೆ ಅವರ ಬಳಿ ಹೋಗುವುದು ಹೇಗೆ, ಇದನ್ನೆಲ್ಲ ಆಲೋಚನೆ ಮಾಡುವವರು ಭಾಳ ವಿರಳ. ಆದರೆ ಧರ್ಮೇಂದ್ರ ಅವರು, ಈಗಾಗಲೇ ಅಸ್ರಣ್ಣನವರು ಕೇಳಿದರು, ಭಾಳ ವಿಶಾಲ ಮನಸ್ಸಿನವರು, ದೈವಭಕ್ತರು ಕೂಡ ಹೌದು. ತನ್ನ ಉದ್ಯಮದ ಜೊತೆಗೆ ಈ ರೀತಿಯ ಕೆಲಸಗಳನ್ನು ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಮಾತನಾಡುವಾಗ ಹೇಳಿದರು, ತನ್ನ ಪರಿಸರದಲ್ಲಿರುವಂಥ ಒಂದು ಶಾಲೆಯನ್ನು ಕೂಡ ನಾನು ದತ್ತಾಗಿ ತಗೊಳ್ತಾ ಇದ್ದೇನೆ, ಅದನ್ನು ಕೂಡ ಪುನರ್ಜೀವನ ಮಾಡಿ ಅಲ್ಲಿ ಒಂದಷ್ಟು ಮಕ್ಕಳಿಗೆ ವಿದ್ಯೆಯನ್ನು ಕೊಡುವಂಥ ಕೆಲಸ ಕಾರ್ಯಗಳಿಗೆ ಕೂಡ ಮಾಡ್ತಾ ಇದ್ದೆ ಎನ್ನುವಂಥ ಒಳ್ಳೆಯ ವಿಚಾರವನ್ನು ಹೇಳ್ತಾ ಇದ್ದಾರೆ. ಖಂಡಿತವಾಗಲೂ ಇವತ್ತಿನ ಈ ದೀಪಾವಳಿಯ ಆಚರಣೆ ಇಲ್ಲಿ ಇರುವಂಥ ಎಲ್ಲ ಮಕ್ಕಳ ಜೀವನದಲ್ಲಿ ಒಂದು ಬೆಳಕನ್ನು ಕೊಡುವಂಥ ಕಾರ್ಯಕ್ರಮ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಮಕ್ಕಳಿಗೆ ಇನ್ನಷ್ಟು ನಮ್ಮ ಜೀವನದಲ್ಲಿ ನಮಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವ ಮೂಲಕ ತಾವು ಕೂಡ ಮುಂದಿನ ದಿವಸಗಳಲ್ಲಿ ನಮಗೆ ಉಜ್ವಲ ಭವಿಷ್ಯ ಇದೆ, ನಾವು ಕೂಡ ಈ ಸಮಾಜದ ಮುಖ್ಯವಾಹಿನಿಗೆ ಬಂದು ನಾವು ಕೂಡ ಒಳ್ಳೆಯ ಪ್ರಜೆಗಳಾಗಿ ಮುಂದಿನ ದಿವಸಗಳಲ್ಲಿ ಬಾಳಬೇಕೆನ್ನುವಂಥ ಒಂದು ಸಂದೇಶವನ್ನು ನೀಡುವ ಒಂದು ಕಾರ್ಯಕ್ರಮ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಎಸಿಪಿ ಎಂಎ ನಟರಾಜ್ ಅವರು ಮಾತನಾಡುತ್ತಾ, ಮಕ್ಕಳು ವಿದ್ಯಾವಂತರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಲು ಕಾರಣವಾದ ಸಂವೇದನಾ ಆಶ್ರಮದ ಮೇಲ್ವಿಚಾರಕರ ಬಗ್ಗೆ ಅಭಿಮಾನದ ನುಡಿಗಳನ್ನಾಡಿ ತಾನೂ ಸಹಕಾರ ನೀಡುವುದಾಗಿ ಭರವಸೆಯನ್ನಿತ್ತರು. ಛಲದಿಂದ ಮುಂದೆ ಬರಬೇಕು. ಎಲ್ರಿಗೂ ಕಷ್ಟ ಇರ್ತದೆ, ಕಷ್ಟ ಇಲ್ಲದ ಮನುಷ್ಯನಿಲ್ಲ, ಹುಟ್ಟಿನ ಸಾವಿನವರೆಗೂ ಕಷ್ಟ ಇರ್ತದೆ. ನೀವೆಲ್ಲರೂ ಕೂಡ ಅತ್ಯಂತ ದೃಢ ಮನಸ್ಸಿನಿಂದ, ನೀವು ನೋಡಿ ನಮಗೆಲ್ಲ ಈಗ ಗೋ ಪೂಜೆ ಮಾಡೋದ ಯೋಗ ಇಲ್ಲ ಸರ್. ಈ ಕಾಂಕ್ರೀಟ್ ಊರಲ್ಲಿ ಗೋಗಳ ಇಲ್ಲ. ಈಗ ನಾವೆಲ್ಲ ಮಲೆನಾಡಿಂದ ಬಂದವರು, ನಮಗೆಲ್ಲ ಗೋ ಪೂಜೆ ಅಂದರೆ ತುಂಬ ನಿರೀಕ್ಷೆ ಮಾಡ್ತಿದ್ವಿ. ಇವತ್ತು ಈ ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ. ನೋಡಿ, ನಿಮಗೂ ಕೂಡ ಗೋ ಪೂಜೆ ಮಾಡ್ತಕ್ಕಂಥ ಒಂದು ಯೋಗ ಬಂದಿದೆ. ನಿಮ್ಮ ಜೊತೆಯಲ್ಲಿ ನಾವು ಕೂಡ ಗೋ ಪೂಜೆ ಮಾಡುವಂಥ ಯೋಗ ಇವತ್ತು ನಮಗೂ ಬಂತು. ತುಂಬ ಖುಷಿ ಆಗ್ತದೆ. ಇನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಲೋಕೇಶ್ ಬುಳ್ಳಾಜೆ ಇವರು ಧರ್ಮೇಂದ್ರ ಗಣೇಶ್ಪುರ ಇವರ ಧಾರ್ಮಿಕ ಹಾಗೂ ಸಮಾಜಮುಖಿ ಕಾರ್ಯಗಳನ್ನ ಅಭಿಮಾನದಿಂದ ಕೊಂಡಾಡಿದ್ರು. ಜಾನಕಿ ಟ್ರಸ್ಟಿನ ಅಧ್ಯಕ್ಷರಾದಂಥ ಧರ್ಮೇಂದ್ರ ಅವರೇ, ಶ್ರೀಮತಿಯವರೇ ಹಾಗೂ ನಮ್ಮೆಲ್ಲರ ಹಿರಿಯರು ಆಗಿರುವಂಥ ಸುಧಾಕರ್ ಕಾಮತ್ರವರೇ ಸೇರಿದಂಥ ಎಲ್ಲ ಮಕ್ಕಳೇ, ಇವತ್ತು ಬಹಳ ವಿಶೇಷ ರೀತಿಯಲ್ಲಿ ದೀಪಾವಳಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ಧರ್ಮೇಂದ್ರ ಗಣೇಶ್ವರರವರು ಬಹಳ ವರ್ಷಗಳಿಂದ ಸಮಾಜಕ್ಕೆ ತನ್ನ ಕೊಡುಗೆ ಅಪಾರ. ಸಮಾಜದಲ್ಲಿ ಯಾವ ಕೆಲಸ ಕಾರ್ಯಗಳು ಆಗಬೇಕಾದ್ರೂ ಸಹ ಧರ್ಮೇಂದ್ರರವರ ಪಾತ್ರ ವಿಶೇಷ ರೀತಿಯಲ್ಲಿ ಇರ್ತದೆ. ಅದು ಬರ್ತಾ ಯಾಕೆ ಅದೊಂದು ಚಾರಿಟೇಬಲ್ ಟ್ರಸ್ಟ್ ಆಗಿ ಮಾಡಬಾರ್ದು ಅನ್ನುವ ಒಂದು ಕಲ್ಪನೆಯಲ್ಲಿ ಇವತ್ತು ಆ ಚಾರಿಟೇಬಲ್ ಟ್ರಸ್ಟನ್ನು ಒಂದು ಮನಸ್ಸಲ್ಲಿ ಇಟ್ಟುಕೊಂಡು ಬಹಳ ವಿಶೇಷ ರೀತಿಯಲ್ಲಿ ಏನು ಆಶ್ರಮದಲ್ಲೇ ನಾನು ಆ ಚಾರಿಟೇಬಲ್ ಟ್ರಸ್ಟ್ನ ಏನು ಉದ್ಘಾಟನೆಯನ್ನು ಮಾಡಬೇಕಂತ ವಿಶೇಷ ರೀತಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಹಮ್ಮಿಕೊಂಡಂಥ ಈ ವಿಶೇಷ ರೀತಿಯಲ್ಲಿ ಹಮ್ಮಿಕೊಂಡಂಥ ಧರ್ಮೇಂದ್ರ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದೆ, ತಾವೇನಾದರೂ ಮಾಡಬೇಕಾದ್ರೆ ದೊಡ್ಡ ವೇದಿಕೆಯೆಲ್ಲ ಮಾಡಿಕೊಂಡು ದೊಡ್ಡ ಸಡಗರ ಮಾಡಿಕೊಂಡು ಎಲ್ಲ ಒಂದು ಉದ್ಘಾಟನೆಯನ್ನು ಮಾಡ್ತಾಯಿದ್ವಿ. ಆದರೆ ನಾವು ಮಾಡುವ ಕಾರ್ಯದಲ್ಲಿ ಅದು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಇರಬೇಕು, ಒಂದು ಒಳ್ಳೆಯ ಯೋಚನೆ ಇರಬೇಕು. ಅದನ್ನೇ ಯೋಚನೆ ಮಾಡಿಕೊಂಡು ಇಷ್ಟರವರೆಗೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದು ಧರ್ಮೇಂದ್ರ ಅವರು. ಗಣೇಶಪುರದಲ್ಲಿ ಶ್ರೀ ಮಹಾಗಣಪತಿ ದೇವಸ್ಥಾನ ತಮಗೆಲ್ಲ ಗೊತ್ತಿರ್ಬೋದು. ಕಳೆದ 1 ವರ್ಷ ಮುಂಚೆ ಅದನ್ನು ನೋಡಿದರೆ, ಈ ಸಲ ನೋಡಿದರೆ ಅದನ್ನು ಖಂಡಿತವಾಗಲೂ ಅದರ ಚಿತ್ರಣ ಪೂರ್ತಿಯಾಗಿ ಚೇಂಜ್ ಆಗಿದೆ. ಅದು ಎಲ್ಲರಿಂದಲೂ ಸಾಧ್ಯ ಇಲ್ಲ. ಆ ದೇವರ ಆಶೀರ್ವಾದನೂ ಬೇಕು. ಆ ದೇವರ ಆಶೀರ್ವಾದ ಮುಖೇನ ಧರ್ಮೇಂದ್ರರನ್ನು ಕಳಿಸಿದ್ದಾರೆ. ಆ ಜೀರ್ಣೋದ್ಧಾರದ ಏನು ಕಾರ್ಯ ಇದ್ದಾರೆ ಬಹಳ ಯಶಸ್ವಿಯಾಗಿ, ಬಹಳ ಅಚ್ಚುಕಟ್ಟಾಗಿ ಇಡೀ ನಮ್ಮ ಜಿಲ್ಲೆಯಲ್ಲೇ ಬಹಳ ಮಾದರಿಯಾದ ದೇವಸ್ಥಾನವನ್ನು ನಮ್ಮ ವಾರ್ಡಲ್ಲಿ ಕಟ್ಟಿದ್ದಾರೆ. ನನಗೆ ಬಹಳ ಹೆಮ್ಮೆ ಇದೆ. ಯಾಕೆಂತ ಹೇಳಿದರೆ ನನ್ನ ವಾರ್ಡಲ್ಲಿ ಒಂದು ಬಹಳ ಅದ್ಭುತವಾದ ಒಂದು ದೇವಸ್ಥಾನಕ್ಕೆ ನನ್ನ ಮಿತ್ರರು ಆಗಿರುವಂಥ ಧರ್ಮೇಂದ್ರ ಅವರ ಮುಂದಾಳತ್ವದಲ್ಲಿ ನಡೆದಿದೆ ಅಂತ ಹೇಳಿದರೆ ನನಗೆ ಬಹಳ ಖುಷಿ ಹೇಳ್ತಾ ಇದ್ದೆ.
ನಮ್ಮ ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಅಂತಲ್ಲ, ನಮ್ಮ ಊರಲ್ಲಿ ಯಾವುದೇ ಕೆಲಸ ಕಾರ್ಯಗಳು, ಯಾವುದೇ ಶಾಲೆಗಳ ಏನಾದರೂ ಧನ ಸಹಾಯಕ್ಕೆ ಬಂದರೆ ಮೊದಲ ಆದ್ಯತೆ ಶಾಲೆಗಳಿಗೆ ಕೊಡ್ತಾಯಿದ್ರು. ಈಗಾಗಲೇ ಹೇಳಿದ್ದಾರೆ, ಯಾವುದೋ ಒಂದು ಶಾಲೆ ತನ್ನ ಅಂತ್ಯಗಂಟಕ್ಕೆ ಹೋಗುವ ಸಮಯದಲ್ಲಿ ಅದನ್ನು ಮೇಲೆ ಎತ್ತಿ ಮತ್ತೆ ಅದಕ್ಕೆ ಜೀವ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ತಮಗೆ ಗೊತ್ತಿದೆ, ತನ್ನ ವಾರ್ಡಲ್ಲಿ ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುವಂಥ ಒಬ್ಬ ಮಿತ್ರ ಬೇಕು ಅಂತ. ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ವಿಶೇಷ ರೀತಿಯಲ್ಲಿ ಒಂದು ಗಮನ ಕೊಡುವಂಥ ವ್ಯಕ್ತಿ ಹಿಂದೆ ಇರಬೇಕು. ಯಾಕೆಂತೇಳಿದರೆ ಇಲ್ಲಂದರೆ SLC ಕಾಣಲಿಕ್ಕೆ ಭಾರಿ ಕಷ್ಟ ಉಂಟು. ನನ್ನ ಬೆನ್ನೆ ಹಿಂದೆ ಇದ್ದು ಇಷ್ಟರವರೆಗೆ ಜಯಿಸದಂಥ ಏನು ನನ್ನ ವಾರ್ಡಿನ ನನ್ನ ಪಕ್ಷ ಇಷ್ಟರವರೆಗೆ ಸೋಲನ್ನು ಅನುಭವಿಸಿದ್ರು. ಆದರೆ ಈ ಸಲ ನನಗೆ ವಿಶೇಷ ರೀತಿಯಲ್ಲಿ ನಾನು ಜಯಿಸಬೇಕಾದ್ರೆ ನನ್ನ ಬೆನ್ನ ಹಿಂದೆ ಇದ್ದು ಕೆಲಸ ಮಾಡಿದಂಥ ವ್ಯಕ್ತಿ ಧರ್ಮೇಂದ್ರ ಗಣೇಶ್ವರವರು ಖಂಡಿತವಾಗಲೂ ಮರಿಲಿಕ್ಕಿಲ್ಲ. ಯಾಕೆಂತೇಳಿದರೆ ನಮ್ಮ ವಾರ್ಡಲ್ಲಿ ಬಹಳ ಹಿರಿಯರು, ಸಮಾಜಕ್ಕೋಸ್ಕರ ಕೆಲಸ ಮಾಡಿದಂಥ ತುಂಬ ಜನ ಹಿರಿಯರು ನಮ್ಮ ವಾರ್ಡಲ್ಲಿದ್ದಾರೆ. ಲತಾ ಧರ್ಮೇಂದ್ರ, NMPT ಮಾಜಿ ಟ್ರಸ್ಟಿ ಪಿ ಸುಧಾಕರ್ ಕಾಮತ್, ಸ್ಥಳೀಯ ಮುಖಂಡ ಕಿರಣ್ ವೇದಿಕೆಯಲ್ಲಿದ್ದು ಶುಭ ಹಾರೈಸಿದ್ರು. ಈ ವೇಳೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ದೇವಿ ಕಿರಣ್ ಗಣೇಶ್ಪುರ ಇವರಿಂದ ದೀಪಾವಳಿ ಸಂಭ್ರಮ ಅಶುಚಿತ್ರ ಗಾಯನ ಕಾರ್ಯಕ್ರಮ ನಡೆಸಿಕೊಟ್ರು. ಪಟಾಕಿ ಸಿಡಿಸುವ ಮೂಲಕ ಮಕ್ಕಳು ಆನಂದದಿಂದ ದೀಪಾವಳಿ ಹಬ್ಬವನ್ನ ಸಂಭ್ರಮಿಸಿದ್ರು. ಈ ಸಂದರ್ಭ ನಿರಂಜನ್ ಹೊಳ್ಳ ಉಪಸ್ಥಿತರಿದ್ದರು. ಸಿದ್ಧಿವಿನಾಯಕರಿ ಪೂರ್ವ ವಿದ್ಯಾರ್ಥಿ ಸಂಘದ ಸದಸ್ಯರು ಕಾರ್ಯಕ್ರಮವನ್ನ ಸಂಯೋಜಿಸಿದ್ರು. ಕಾರ್ಯಕ್ರಮವನ್ನ ಹೊನ್ನಯ್ಯ ಕಾಟಿಪಳ್ಳ ನಿರೂಪಿಸಿದ್ರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.